ಹಿರಣ್ಯಾಕ್ಷ ಹಿರಣ್ಯಕಶ್ಯಪ ಹಿರಿಯವರಾದಂತಹ ಹಿರಣ್ಯಕಶ್ಯಪರಿಗೆ 4 ಮಂದಿ ಮಕ್ಕಳು. ಹಿರಿಯವನೇ ಪ್ರಹ್ಲಾದ, ಆಮೇಲೆ ಅವಳ ತಮ್ಮ ಸಂವರ್ಧನ, ಅವನಿಗೆ ಮಗನಾಗಿ ಜನಿಸಿದವನು ನಾನು. ಈ ಸಂದರ್ಭದಲ್ಲಿ ದೇವತೆಗಳನ್ನು ಬಿಡಿಸಬೇಕು, ದೇವತೆಗಳನ್ನು ಬಡಿದೋಡಿಸಬೇಕು ಎಂಬ ಉದ್ದೇಶದಿಂದ ದಿನಗಳನ್ನು ಕಳೀತಾ ಇದ್ದವನು. ಏನು ಮಾಡೋಣ ಹೇಳಿ ನೇರವಾಗಿ ಅವರಲ್ಲಿ ಹೋರಾಟ ಮಾಡಲಿಕ್ಕೆ ಇಷ್ಟರವರೆಗೆ ನಮ್ಮಿಂದ ಆಗಲಿಲ್ಲ. ದೇವತೆಗಳು ಮೋಸಗಾರರು. ಅದಕ್ಕೆ ಬೇಕಾಗಿ ವರುಣನ ಹತ್ತಿರಕ್ಕೆ ಹೋಗಿ ವರುಣನನ್ನು ಸೋಲಿಸಿ ಕುಶಸ್ಥಳಿ ಎನ್ನುವಂತಹ ಜಾಗವನ್ನು ಪಡೆದು ಸಮುದ್ರದ ಮಧ್ಯದಲ್ಲಿ ಹೊಸ ನಗರವನ್ನು ನಿರ್ಮಿಸಿದ್ದೇನೆ. ಅಲ್ಲಿಗೆ ಅಧಿಕಾರಿಯಾಗಿ ಈ ಸಂದರ್ಭದಲ್ಲಿ ಪಂಚಜನ ಎನ್ನುವಂತಹ ಹೆಸರಿನಿಂದ ಮೆರೆಯುತ್ತಾ ಇದ್ದೇನೆ. ಕೇವಲ ನಾನೊಬ್ಬನೇ ಇರುವುದಲ್ಲ, ಮಂತ್ರಿ ಸೇನಾಧಿಪತಿಗಳು ಕೂಡ ಇದ್ದಾರೆ ಎಂಬಳಿಗೆ ಸಂತೋಷಗೊಂಡಿದ್ದೇನೆ. ಸಭಾ ಪ್ರವೇಶ ಮಾಡಿದ್ದೆ ತಡ ಏನಿದು ಮಾಡಿದ್ದೇನೆ. ಅದೇ ಒಮ್ಮಿನ ಮೇಲೆ ವಾಸನೆ, ಮರಣ ವಾಸನೆ ಮೂಗಿಗೆ ಬಡಿತಾ ಇದೆಯಲ್ಲ, ಒಳ್ಳೆಯದೇ ಆಯ್ತು. ಯಾಕೆಂತ ಹೇಳಿದ್ರೆ ಮಾಂಸ ತಿನ್ನದೆ ಅದೆಷ್ಟೋ ಸಮಯವಾಗಿ ಹೋಯಿತು. ರಕ್ಕಸರು ಇರುವುದೇ ಮಾಂಸದಿಂದ ಕಾರಣ. ಆದುದರಿಂದಲೇ ಯಾರೇ ನನ್ನನ್ನು ಬಂದರೂ ಕೂಡ ಅವರನ್ನು ಕೊಂದು ಅವರ ರಕ್ತ, ಅವರ ಮಾಂಸ, ಅವರ ಎಲುಬನ್ನು ಚೆನ್ನಾಗಿ ಜಗಿದು ಮೆರೆಯಬೇಕು. ಏನೇ ಆಗಿರಲಿ ಸಂತೋಷ. ಏನೋ ನೀನೇನು ಇಷ್ಟು ಹೊತ್ತಿಗೆ ಬಂದದ್ದು? ಯಾವ ಭೂತಕ್ಕೆ ನೇಮ ಕೊಟ್ಟದ್ದು? ಮತ್ತೆ ನೀನು ಹೇಳುವಾಗ ನನಗೆ ಅರ್ಥವಾಯಿತು. ನೀನೇ ಕೇಳಿಕೊಂಡಿದ್ದವ ಉದ್ಯೋಗ ಬೇಕು, ಉದ್ಯೋಗ ಮಾಡ್ತೇನೆ ಅನ್ನುವ ಹಾಗೆ ನಾನೇನು ನೇಮಿಸಿದ್ದೇನೆ. ಏನು ಬಿಟ್ಟು ಬಂದದ್ದು? ಕಾರಣ ಭಯಗೊಳ್ಳಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಹಬ್ಬ ಅಂತ ಭಾವಿಸು ನೀನು. ಇವತ್ತು ಮಾಂಸ ತಿನ್ನಲಿಲ್ಲ ಅಲ್ಲ? ಎಷ್ಟು ಸಮಯ ಆಯ್ತು?
ಅವಸರವಾದಂತಹ ನಿಮ್ಮ ಮುಖವನ್ನು ನೋಡಿದ್ರೆ ಪ್ರವೇಶವನ್ನು ಮಾಡಿದ್ದೀರಾ? ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೇನೆ. ಬಂದ ಹಾಗೆ ಹಿಂದೆ ನಡೆಯುತ್ತಾರೆ. ಮೆಚ್ಚಲೇಬೇಕು ಎಂಬ ಪರಾಕ್ರಮಕ್ಕೆ ಶಹಬಾಸ್ ಒಮ್ಮಿಂದೊಮ್ಮೆಲೆ ನಮ್ಮ ಉಗ್ರವನ್ನು ಪ್ರವೇಶ ಮಾಡಿದ್ದಲ್ಲದೆ ನಮ್ಮವರನ್ನು ಬಡಿದೋಡಿಸುತ್ತಾ ಮುಂದುವರಿತಾ ಇದ್ದೀರಲ್ಲ. ನಿಮ್ಮ ಮುಂದೆ ನಿಂತು ಮಾತಾಡ್ತಿರುವವನು ಯಾರು? ಸಾಮಾನ್ಯದವನಲ್ಲ. ವರ್ತಮಾನ ಕಾಲದಲ್ಲಿ ಆರಾಧಿಸುತ್ತಾ ಇದ್ದೇನೆ. ಪಂಚಜನ ಅಂದ್ರೆ ನಾನೇ ಆಗಿದ್ದೇನೆ. ನೀವು ಯಾರು? ನೀವು ಯಾಕೆ ಬಂದಿದ್ದೀರಿ ಹೇಳಿ. ನಿನ್ನ ವಿಚಾರವಾಗಿ ಹೇಳಿ ತಿಳಿದೇ ಈ ಕಡೆಗೆ ಬಂದವರಿದ್ದೇವೆ. ಸಮುದ್ರದ ಕೆಳಭಾಗದಲ್ಲಿ ಮನೆ ಮಾಡಿಕೊಂಡು ನೀನು ಇಲ್ಲಿಗೆ ಬಂದಂತಹ ಬಂದವರನ್ನು ಒಂದು ತಿನ್ನದ ಅನ್ಯಾಯವನ್ನು ಮಾಡುತ್ತಾ ಇದೆಯಾ? ಅದಕ್ಕೆ ಬೇಕಾಗಿ ಶಿಕ್ಷಣಕ್ಕೆ ಬಂದಿದ್ದೇನೆ. ಮೂಲತಃ ಶಿಕ್ಷಣಕ್ಕೆ ಕಾರಣ ಗುರುಪುತ್ರನನ್ನು ನೀನು ನುಂಗಿದೀಯಾ? ಅವನನ್ನು ಕೊಡು.
ಮಾತನ್ನು ಕೇಳುವಾಗ